ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ರಾಜನ ಭಾಷಣ ಲೆಕ್ಕಿನ ಪಾಂಡ ಕೊನೆ ಬೋಡಂದು ಕೊನೆ ಬರೋಡು ಏನೆ ತೆರಿಪಾಡ ತಾನಿ ತಂದಾನ ಸೇರುಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸೇರುಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಕೊಯ್ಯರ ಕೋಯಿ ಸೇರುಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಕರಿಯೇರು ಹಳೆಯ
കടിച്ചവനേത് കണ്ടയിടി കടത്തിയത് മാണേറുന്ന പൂവണ്ണെ പുണി കടുത്തത് കൊറിയേത് മാണീത മയിലണ്ണെ പുണിമെത്തത് കൊറിയേത് പാർത്തൂർത ബാലണ്ണെ പൊന്തി ബാറ് വിത്തേര് കരിഞ്ചത കാര്യപ്പെണ്ണെ മൃഗ തൊന്തിത്തേര് മുട്ടാല പത്തി മാതല്ല കൈ തുമ്പെര പോയി കൊയ്യര പോയി സീറൊന്നിലെ പറവയില് കണ്ടോരക്കി കൊയ്യര പോയി ముగురు తెలుపుదే ಸೂಜಿ ಮಲ್ಲಿಗೆ ನಿನ್ನ ತೆಲಿಗೆ ಕರಳುದೆ ಆ ಪುರ್ಲ ಸಂಪಿಗೆ ಈ ಕೆಂಪು ತಾಮರೆ ಯಾನಾಗಿ ಸೂರ್ಯ ರೇಖೆ ಕೊಲ್ಮಿಂಚಿ ನೋಟಗೆ ನೀರಾಯಿ ಮೇಘಮಾಲೆ ಉಡಲ ದುಡರಿ ಡರ್ಲಿ ನಂಜಿ ದಿಗಿನ ತನನ ಧಿರೆ ಧಿರೆ ನನ குஷியே தான்
ಸ್ಕೂಲ್ನ ಶಿಕ್ಷಕಿಯರಿಗೆ ದೊಡ್ಡ ಚಪ್ಪಾಳೆ, ಧನ್ಯವಾದಗಳು. ಅಭೂತಪೂರ್ವ ಯಶಸ್ವಿಗೆ ಕಾರಣರಾಗಿದ್ದೀರಿ, ಎಲ್ಲರನ್ನು ರಂಜಿಸಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ ಕುಂಪಲ ಪ್ರೌಢಶಾಲೆಯ ಶಿಕ್ಷಕಿಯರಿಂದ ಜನಪದ ನೃತ್ಯ. घल्लू घल्लेनो दाव ಗೆಜ್ಜೆ, घल्लू घल्लेनो दाव ಗೆಜ್ಜೆ, घल्लू घल्लेनो दाव ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ. ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. घल्लू घल्लेनो दाव ದೋಸ್ತಿ, घल्लू घल्लेनो दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, घल्लू घल्लेनो दाव. ಎಲ್ಲಿದರೂ ಮಲ್ಲಿಗೆಯ ಬಾಣ ಸೂರ್ಯನಿ ಮ್ಯಾಲೆ, ಎಲ್ಲಿದರೂ ಮಲ್ಲಿಗೆಯ ಬಾಣ ಸೂರ್ಯನಿ ಮ್ಯಾಲೆ. ಅಂದಾದ ಚಂದಾದ ಮಾತಾಡ ಮಾತೇನಿ, ಅಂದಾದ ಚಂದಾದ ಮಾತಾಡ ಮಾತೇನಿ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿ ಮ್ಯಾಲೆ. ಅಂದಾದ ಚಂದಾದ ಮಾತಾಡ ಮಾತೇನಿ, ಅಂದಾದ ಚಂದಾದ ಮಾತಾಡ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಚಲುವೆಯ ಚಲುವೋ ತಾನೆ ತಂದನ ಚಿನ್ಮಯಾರುಕೆ ಕೋಲನ್ನ ಕೊಲೆ. ಬೆಟ್ಟದ್ಯಾಗು ಚೆಲ್ಲೆ ಬಿದ್ರು ಬೇಲಿ ಮ್ಯಾಗು ತೋರೆ ಬಿಡಲೊಂದು ಕಿನ್ನುಡಿ ಸೊನ್ಯಾರಯ್ಯ. ಬೆಟ್ಟದ್ಯಾಗು ಚೆಲ್ಲೆ ಬಿದ್ರು ಬೇಲಿ ಮ್ಯಾಗು ತೋರೆ ಬಿಡಲೊಂದು ಕಿನ್ನುಡಿ ಸೊನ್ಯಾರಯ್ಯ. ಅವರು ಕಿನ್ನುಡಿ ನುಡಿಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾನೆ, ನಮ್ಮ ಕೇರಿ ಯಾಕೆ ಬರಬಲ್ಲು. ಅವರು ಕಿನ್ನುಡಿ ನುಡಿಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾನೆ, ನಮ್ಮ ಕೇರಿ ಯಾಕೆ ಬರಬಲ್ಲು. ಚಲುವೆಯ ಚಲೋ ತಾನೆ ತಂದನ ಚಿನ್ಮಯಾರುಕೆ ಕೋಲನ್ನ ಕೊಲೆ. ಉಳ್ಳಾಲ ವಲಯದ ಶಿಕ್ಷಕಿಯರಿಂದ ನೃತ್ಯ. ಉಳ್ಳಾಲ ವಲಯದ ಶಿಕ್ಷಕಿಯರಿಂದ ನೃತ್ಯ. ದಯವಿಟ್ಟು ತಮಗಾಗಿ ಈ ವೇದಿಕೆ.
లెప్పులగే బచ్చిర తిన్నెర పోడు సున్న కొర్పన పల్లగే ರಟ್ಟು ಮನೆ ತೂಬಂದುಂಡು ಆಜಿಕಾರೆ ತೋಜೊಂದುಂಡು ಲೆತ್ತರ ಈರೆನ ಲೆತ್ತೆನಿ ಗಿಚ್ಚಿಂಡ ಲೆಪ್ಪುಲೆಗೆ ಕೆಲಸದ ಪರ್ತುಗು ಬತ್ತುಂಡ ಬಂದು ಮಾತೆಲ್ಲ ತೂತಿರುಗೆ ಒಂದಿಪ್ಪಿ ಜವಂದಿ ಪೊಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಪೊರ್ಲುಗು ಮೈಪೂರ ಮರ್ಲಾಂಡು ಚೇಂಡಿನ ಕೊರ್ದು ಬುಡು ಅಮಸರ ಉಂಟಾದ ಐಕಾದೆ ಕಾಪುವೆ ಇತ್ತೇನೆ ಪಂದು ಬುಡು ಬಂಗಾಡಿದ ರಾಜ್ಕುಮಾರ ಎಲ್ಲೆ ಎಲ್ಲ ಪಾತೆರೋನು ಹುಲ್ಲೆನೆ ಲೆಕ್ಕದು ಬೈಪಿನ ಪರ್ತುಗು ಕಾತದ ತೂಯರತ್ತ ಎತ್ತ ಕಂಜಿ ದೊಟ್ಟು ಎನ್ನೆಲ್ಲ ಸೇರ್ಸದು ಒಟ್ಟಿಗೆ ಲೆತ್ತಿನತ್ತ ವಯ್ಯಾರದ ಸಿಂಗಾರಿಯೇ ಮನಸ್ಸು ಎನ್ನ ತೆರಿದು ಬುಡ್ಲ ಕುದುರೆಡು ಕುಳ್ಳುದು ರಾಜನ ಭಾಷೆಡು ಲೆಕ್ಕಿನ ತಪ್ಪಾಂಡ ಸುನ್ನೋನೆ ಬೋಡೆಂಕು ಏಪೋನೆ ಬರೋಡು ಇತ್ತೇನೆ ತೆರಿ ಪರಹ ಕುದುರೆ ಏರ್ದು ಬತ್ತಿ ಶೂರ ಪಂಡಿನೇನೆ ನರ್ಪದ ಪರ್ಲೆ ಮಾತಿರ್ಲ ಜೆಪ್ಪಿನ ಪಗ ಸೈತಿನ ಕ್ಲೋಲಕ್ನಾಗ ಮರ್ಮರ ಜೋಟಾಗ ಸೈತಿನ ಏರುತ್ತ ಮಿತ್ತುಡು ಬತ್ತುಂಡ ಪರ್ವೆ ಅಯ್ಯೋ ಅಯ್ಯೋ ಬೊಡ್ಚಿ ಪೊಣ್ಣೆ ಆತು ಪೊರ್ತು ಆ ಒಂದಕ್ಕೆ ಆಪಿನ ಪೋಪಿನ ಪಾತೆರ ಪಲ್ಲ ಆಸೆನು ಪುಟ್ಟವಡ ಎನ್ನನೆ ಭಾಷೆನು ಮೀರುದು ಬುಡಿಯ ಬುಡ್ಪಾದ ಬಂದು ಬುಡ್ಲ ಕೇಳೆ ಕೇಳೆ ಪಾತೆರ ಕೇಳೆ ಮಾತೆರ ಚೆಟ್ಟಿ ಮಧ್ಯರಾತ್ರಿಡು ಬಾಗಿಲು ಪಾಟ್ನಾಗ ಚರ್ಮದ ಜೋಡುನು ಪಾಡೊಂದು ಬರುಡೀಗೆ ಐತನೆ ಶಬ್ದನು ಕೆಂಡೆನು ಬತ್ತೆ ಸುಣ್ಣನ ಪತ್ತುಂದಿ ಸೋತೆ ಪೊಣ್ಣೆ ನಿಕ್ಕಿಯಾನು ಪ್ರಾಣ ಕೊರ್ತೆ ಈಯೇ ರಾಣಿ ಪಾತೆರ ನಡಪಾಯ ತಂಕೋದ ಪೊಣ್ಣೆ ಆಪೆಪ ಮದಿಮೆ ನಾನು ಚರಚರ ಶಬ್ದೋಡು ಪೊರ್ಲುದ ನಿನ್ನ ಪಾತೆರ ಖುಷಿ ಕೋರುಂಡು ಮೀಸೆ ತಿರ್ಗಾದ ಕುದುರೆದ ಮಿತ್ತು ಬತ್ತಿನ ರಾಜಗ ಬೋಡು ಗತ್ತು ಇರಬೋಡು ಕುಲ್ಲಾದ ಕೈನ ಪತ್ತೊಂದು ಧೈರ್ಯೋಡು ಪೋಗೋಡಿ ಎನ್ನನೆ ಮನಸ್ಸಿನ ಗೆಂದ್ಯಾರ ಸಲಬೋಡು ಉಡಲುಗು ಪೆರ್ಮೆ ಆಂಡು ಉಡಲುಗು ಪೆರ್ಮೆ ಆಂಡು विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः जनन जनन तनन तनन तोम जनन जनन तनन तनन तोम जनन जनन तनन तनन जनन जनन तनन तनन तोम तोम जनन जनन तनन तनन तोम तोम जनन जनन तनन तनन गीत धुनि कुतक धीम नात्र कीट तोम नाच रहे गोरी ताई तई तई तुम फिर तुम गीत धुनि कुतक धीम नाच कीट तोम नाच रहे गोरी ताई तई तई
गीत धुनी को तक धीनाद गीत तुम नाच रही गोरी ताई ताई तुम तेरे तुम गीत धुनी को तक ಸಪಮಗತ ಕಿಟತದಿ ಮಿತ ಕಿಟತದಿ ಮಿದಿರನ್ನ ಸಪಮಗತ ಕಿಟತದಿ ಮಿತ ಕಿಟತದಿ ಮಿದಿರನ್ನ ಸರಿಗಟ್ಟ ಬರಿ ರಿಗರಿ ಸರಿಗಟ್ಟ ಬರಿ ಸಪಮಗ ಮಮ ಗಮ ಮಗ ಮಮ ಗಮ ಮಗ ಪಗ ಗರಿ ಸನಿ ಸ ಗರಿ ಸನಿ ಸ donde está mi ante say yeah 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 Carissa, carissa, carissa. Carigasa, sa carigasa, sa carigasa. C'est comme ça, ma chérie, la 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 la. Carissa, 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 li baba di da. ಯಕ್ಷಗಾನ
ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ
ಶಿಕ್ಷೆಯನ್ನೇ ನೀಡದೆ ಸುಶಿಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡುತ್ತಿರುವ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಚಿಕ್ಕದಾದಂಥ ಒಂದು ಏಕಪಾತ್ರ ಅಭಿನಯ. ಅರ್ಜುನ ಬಬ್ರುವಾಹನ. ಅರ್ಜುನನೇ ತನ್ನ ತಂದೆಯಿಂದ ಅರಿಯದಂತಹ ಬಬ್ರುವಾಹನ ಅಶ್ವಮೇಧದ ಕುದುರೆಯನ್ನು ಕಟ್ತಾನೆ. ನಂತರ ಅರ್ಜುನೇ ತನ್ನ ತಂದೆ ಎಂಬ ಸತ್ಯ ವಿಷಯವನ್ನು ತಾಯಿಯಿಂದ ತಿಳಿದು ದರ್ಶನಕ್ಕಾಗಿ ಹೋಗ್ತಾನೆ. ಅವರಿಬ್ಬರ ನಡುವೆ ನಡೆದಂತಹ ಸಂವಾದ. ನೀನೇನೋ ಬಬ್ರುವಾಹನ, ಮಣಿಪುರದ ಅರಸು, ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕಪ್ಪನೇ ಹೊರತು ಎಲ್ಲರಿಗೂ ದೊಡ್ಡಪ್ಪನಲ್ಲ ಎಂದು ಹೇಳಿದ ನೀನು ಈಗ ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿ ನಿಂತಿರೋದು ನೋಡಿದರೆ ನಮಗೆ ಕನಿಕರವಾಗುತ್ತದೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಈ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಏಳು ಮೇಲೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಲಿಲ್ಲ ನಾನು. ನನಗೆ ಜನ್ಮ ನೀಡಿದ ತಂದೆಯ ಚರಣರವಿಂದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದ್ದೇನೆ. ತಂದೆ, ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪರಮವೀರ. ಕಾಂಡವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿವನ್ನು ಪಡೆದ ಗಂಡುಗಲಿ ಪಾರ್ಥ. ಕೇಳಿದ್ರ ಈ ಮಾತುಗಳನ್ನ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ಇವರ ಯಾಕೆ ನಗು? ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಇಲ್ಲ ಕಟ್ಟಿದ ಕುದುರೆನ ಬಿಚ್ಚಿಕೊಡಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನನ್ನು ತಂದೆ ಎಂದಿಯಲ್ಲ, ಅದಕ್ಕೆ. ಹೌದು, ನೀವೇ ನನ್ನ ತಂದೆ ಎಂಬ ಸತ್ಯ ವಿಷಯವನ್ನು ನನ್ನ ತಾಯಿಯಿಂದ ತಿಳಿದು ನಿಮ್ಮ ದರ್ಶನ ಭಾಗ್ಯಕ್ಕಾಗಿ ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ? ಶಾಂತಂ ಪಾಪಂ, ಶಾಂತಂ ಪಾಪಂ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನ ತಾಯಿಯನ್ನ ಬ್ರಹ್ಮಋಷರಿಗೆ ಹೋಲಿಸ್ತಾ ಇದ್ದೀರಾ? ಸತ್ಯ, ಧರ್ಮ, ನ್ಯಾಯ, ನೀತಿಗಳೇ ತಮ್ಮ ಜೀವನದ ಉಸಿರು ಎಂದು ತಿಳಿದುಕೊಂಡಿರೋ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಬಾರದು. ಪಾಂಡವರ ಯೋಗ್ಯತೆ ಬಗ್ಗೆ ಮಾತನಾಡುವ ಅಧಿಕಾರ ನಿನಗಿಲ್ಲ. ಏನು? ಪಾಂಡವರ ಯೋಗ್ಯತೆ ಬಗ್ಗೆ ಮಾತನಾಡುವ ಅಧಿಕಾರ ನನಗಿಲ್ವೇ? ಅಮ್ಮ, ನನ್ನ ಜನ್ಮ ರಹಸ್ಯವನ್ನ ಮುಚ್ಚಿಟ್ಟಿದ್ದರ ಪ್ರತಿಫಲ ನನ್ನನ್ನೆಂಥ ಅಗ್ನಿ ಪರೀಕ್ಷೆಗೆ ನೂಕಿದೆ ನೋಡಿದೆಯೇನಮ್ಮ? ಪಾರ್ಥ, ಸರಿಯಾಗಿ ನೆನಪಿಸಿಕೊಳ್ಳಿ. ನೀವು ತೀರ್ಥಯಾತ್ರೆಗೆಂದು ಮಣಿಪುರಕ್ಕೆ ಬಂದಿದ್ದು, ಅಲ್ಲಿ ನನ್ನ ತಾಯಿ ಚಿತ್ರಾಂಗದಿಯನ್ನು ನೋಡಿ ವರಿಸಿದ್ದು, ಅವಳನ್ನ ಗಾಂಧರ್ವ ವಿವಾಹ ಆಗಿದ್ದು, ಆ ಮೂಲಕ ನನ್ನ ಜನನಕ್ಕೆ ಕಾರಣವಾಗಿದ್ದು ಯಾವುದು ನೆನಪಿಲ್ಲವೇ? ನಡೆದಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ, ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ದ್ರೋಣಾಚಾರ್ಯ ರಚಿಸಿದ ಇಡೀ ಚಕ್ರವ್ಯೂಹವನ್ನು ಭೇದಿಸಿ ಇಡೀ ರಣರಂಗವನ್ನೇ ಅಲ್ಲೋಲ ಕಲ್ಲೋಲಗೊಳಿಸಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗ ಸೇರಿದ ಸುಭದ್ರಾನಂದನ ಅಭಿಮನ್ಯು ಅವನು ನನ್ನ ಮಗ. ನಾನು ನಿಮ್ಮ ಮಗನೆಂಬ ಸತ್ಯ ವಿಷಯ ಮೊದಲೇ ಗೊತ್ತಿದ್ದರೆ 18 ದಿನದ ಮಹಾಭಾರತ ಯುದ್ಧವನ್ನ ಕೇವಲ 8 ದಿವಸದಲ್ಲಿ ಮುಗಿಸುತ್ತಿದ್ದ ಈ ನಿಮ್ಮ ಮಗ. ಮಾತಿಗೆ ಯಾಕೆ ಮಗ 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 ಎಂದು ಹೊಗಳ್ತೀಯೋ? ಹೋಗಿ ನಿನ್ನ ತಾಯಿಯಲ್ಲಿ ಕೇಳು, ನಿನ್ನ ಜನನಕ್ಕೆ ಕಾರಣದ ನಿನ್ನಪ್ಪ ಯಾರು ಎಂದು. ಇದೇ ಮಾತನ್ನ ಬೇರೆ ಯಾರಾದರೂ ಹೇಳಿದ್ರೆ ಅವರ ನಾಲಿಗೆಯನ್ನು ಸೀಳಿ ತೋರಣ ಕಟ್ಟಿ ಬಿಡುತ್ತಿದ್ದೆ. ಆದರೆ ನೀವು ನನ್ನ ಜನ್ಮದಾತರು, ಶ್ರೀಕೃಷ್ಣನ ಪರಮಾಪ್ತರು. ಆ ಒಂದು ಧೈರ್ಯದಿಂದಲೇ ಕೇಳುತ್ತಿದ್ದೇನೆ. ದಯವಿಟ್ಟು ನಿಮ್ಮ ದರ್ಶನ ಭಾಗ್ಯವನ್ನು ನನ್ನ ತಾಯಿಗೆ ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ. ದೂರ ಸರಿ. ನನ್ನ ಪಾದವನ್ನು ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚಿಕೊಡದೆ ರಣರಂಗದಲ್ಲಿ ತಕ್ಕ ಉತ್ತರ ನೀಡುತ್ತಿದ್ದೆ. ಈ ರೀತಿ ಲಜ್ಜೆಗೆಟ್ಟು ಓಡಿ ಬರಬೇಕಾದರೆ ನೀನು ಜಾರಿಣಿಯ ಮಗನೇ ಇರಬೇಕು. ಗೋರ್ಗರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಗಂಡು ಗಂಡಿಸಿ ಬರುವ ಬರಸಿಡಿದ ಮುಡಿತವನ್ನ ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಕಾಲ್ಗಿಚ್ಚನ್ನ ಕಾಲಿನಲ್ಲಿ ಮೆಟ್ಟ
ಕಟ್ಟಬಲ್ಲೆ. ಆದರೆ ನಿನ್ನ ಬಾಯಿಂದ ಉದ್ಭವಿಸಿದ ನನ್ನ ತಾಯಿ ಜಾರಿಣಿ ಎಂಬ ಶಬ್ದವನ್ನು ಮಾತ್ರ ಸಹಿಸಲಾರೆ. ಪಾರ್ಥ, ಮೊಳಗಿರುವ ಸಿಂಹವನ್ನು ಬಡಿದೆಬ್ಬಿಸಿದೆ. ನಿನ್ನ ರಕ್ಷಣೆಗೆ ಆ ಶಿವನೇ ಬರಲಿ, ಆ ಬ್ರಹ್ಮನ ಉಳಿಗಣ್ಣೆ ತೆರೆಯಲಿ. ನಿನ್ನ ರುಂಡ ಮಂಡಗಳನ್ನು ಚಂಡಾಡಿ ನನ್ನ ತಾಯಿಯ ಪಾದ ಬಳಿ ಇಡಲಿಲ್ಲ. ನಾನು ಚಿತ್ರಾಂಗದ ಮಗ ಬಬ್ರುವಾನೆ ಅಲ್ಲ. ಪಾರ್ಥ, ನಿನ್ನ ತಲೆ ಕಾಯ್ದುಕೊಳ್ಳಲು ತಕ್ಕ ವ್ಯವಸ್ಥೆ ಮಾಡಿಕೋ. ನೀಡಿದ್ದೀರಿ ಸರ್. ಅದ್ಭುತ ಪ್ರತಿಭಾನ್ವಿತ ಶಿಕ್ಷಕ ರಾಜೀವ್ ನಾಯ್ಕ್ ಸರ್. ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ತಮಗೆ ಅಭಿನಂದನೆಗಳು.